ಮಂಜೇಶ್ವರ ಕಾರ್ಮಿಕ ನೇತಾರರಾದ ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ ಎ ಸುಬ್ಬರಾವ್ ಹಾಗೂ ಬಿಎಂ ರಾಮಯ್ಯ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಮಂಜೇಶ್ವರದಲ್ಲಿ ದಿನೇಶ್ ಬಿಡಿ ಸಂಸ್ಥೆ ಅಸ್ತಿತ್ವಕ್ಕೆ ಬಂದು ಅದೆಷ್ಟೋ ಬಡವರು ಕೆಲಸವನ್ನ ಗಿಟ್ಟಿಸಿಕೊಂಡಿದ್ರು. ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಂಜೇಶ್ವರ ಹಾಗೂ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. 1969 ಮಾರ್ಚ್ 10ರಂದು ಕೇರಳದ ಅಂದಿನ ಎಡರಂಗ ಸರ್ಕಾರದ ಮುತುವರ್ಜಿಯಲ್ಲಿ ಸಂಸ್ಥೆಯನ್ನ ಸ್ಥಾಪಿಸಲಾಗಿತ್ತು. ಇದರಿಂದ ಅದೆಷ್ಟೋ ಬಡವರು ಕೆಲಸವನ್ನ ಗಿಟ್ಟಿಸಿಕೊಂಡು ಬದುಕನ್ನ ಸಾಗಿಸುತ್ತಿದ್ದಾರೆ. ದಿನೇಶ್ ಬಿಡಿ ಸುವರ್ಣ ಜುಬಿಲಿಯ ಭಾಗವಾಗಿ ಮಂಜೇಶ್ವರ ದಿನೇಶ್ ಬಿಡಿ ಸಂಸ್ಥೆಯ ಮುಂಭಾಗದಲ್ಲಿ ಮಂಜೇಶ್ವರ ಪ್ರೈಮರಿ ಸೊಸೈಟಿ ಮುಖ್ಯ ಕಚೇರಿಯ ತನಕ ಘೋಷಯಾತ್ರೆ ನಡೆಸಲಾಯಿತು. ಈ ಸಂದರ್ಭ ಎಕೆಎಂ ಅಶ್ರಫ್, ಬೇಬಿ ಶೆಟ್ಟಿ, ಜನಪ್ರತಿನಿಧಿಗಳಾದ ಸಂಶಾದ್ ಶುಕೂರ್, ನೇತಾರರಾದ ಅಜಿತ್ ಕುಮಾರ್, ಪ್ರಶಾಂತ್ ಕನಿಲಾ, ಸಿಕೆ ಬಾಲಕೃಷ್ಣ, ಭಾರತಿ ಜಿ ಶೆಟ್ಟಿ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ರು.